ಬಹುಶಃ ಗಾಂಧಿ ಜಯಂತಿಯ ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ನಾಯಕರು ಇದೀಗಾಗಲೇ ಬೇಕಾದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿಯ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಬಹುಶಃ ಗಾಂಧೀಜಿ ಅವರನ್ನ ಅರಿತುಕೊಳ್ಬೇಕು ಅಂತ ಆದ್ರೆ ಯಾವುದೇ ಒಂದು ಪುಸ್ತಕವನ್ನ ಓದಿದ್ರೆ ಅಥವಾ ಗಾಂಧೀಜಿಯ ಬಗ್ಗೆ ತಿಳಿದವರನ್ನ ಕೇಳಿದ್ರೆ ಗಾಂಧೀಜಿಯ ಬಗೆಗೆ ಹಲವಾರು ವಿಷಯಗಳನ್ನ ಸಿಗ್ತದೆ. ಆದ್ರೆ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಗಾಂಧೀಜಿಯವರ ಬಗ್ಗೆ ತಿಳಿಕೊಳ್ಬೇಕು ಅಂತದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕೇನು ಅಂತ ಹೇಳಿದ್ರೆ, ಯಾಕೆ ಇವತ್ತು ಗಾಂಧೀಜಿಯ ಬಗ್ಗೆ ಅಪಪ್ರಚಾರ ನಡೀತಾ ಇದೆ? ಗಾಂಧೀಜಿ ಅವತ್ತು ಯಾರು ಹತ್ಯೆವನ್ನ ಮಾಡಿದ್ರ ಇವತ್ತು ಅಂತವರನ್ನ ದೇಶಭಕ್ತರಾಗಿ ಯಾಕೆ ಪ್ರತಿಬಿಂಬಿಸ್ತಾ ಇದ್ದಾರೆ? ಇದರ ಬಗ್ಗೆ ನಾವು ಗಮನವನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕೆ ಈ ಮಾತನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯಾವ ತತ್ವ ಸಿದ್ಧಾಂತ ಇದೆಯಾ ಅದೇ ತತ್ವ ಸಿದ್ಧಾಂತ ಮಹಾತ್ಮ ಗಾಂಧಿಯವ್ರದ್ದು ಕೂಡ. ಇವತ್ತು ಗಾಂಧಿಯವರ ತತ್ವ ಸಿದ್ಧಾಂತಕ್ಕೆ ಮಸಿಯನ್ನ ಬಳಿದ್ರೆ, ಗಾಂಧೀಜಿಯವರ ವ್ಯಕ್ತಿತ್ವಕ್ಕೆ ಇಲ್ಲದ ಅಪಪ್ರಚಾರಗಳನ್ನ ಮಾಡಿದ್ರೆ ನೇರವಾಗಿ ಒಂದಲ್ಲ ಒಂದು ದಿವಸ ಖಂಡಿತವಾಗ್ಲೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನ ಹೊಡೆಯುತ್ತದೆ ಅಂತ ಹೇಳುವಂತ ದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಹಲವಾರು ಗಾಂಧೀಜಿಯ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾರೆ. ಬಂಧುಗಳೇ, ಗಾಂಧೀಜಿಯ ಬಗ್ಗೆ ನಮಗೆ ತಿಳಿದಂತ ವಿಚಾರಗಳು ಎಷ್ಟು ಇದ್ರೂ ಕೂಡ ಗಾಂಧೀಜಿಯ ಬಗೆಗಿನ ಹಲವಾರು ವಿಷಯಗಳನ್ನ ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕಿದೆ. ಆದ್ರೆ ಸಮಯದ ಅಭಾವ ಇರುವುದರಿಂದ ಕೇವಲ ಕೆಲವು ತುಡುಕುಗಳನ್ನ ಮಾತ್ರ ಹೇಳುತ್ತೇನೆ. ಇವತ್ತು ಬ್ಯಾರಿಸ್ಟರ್ ಲಾ ಅನ್ನು ಮುಗಿಸ್ಕೊಂಡು ಬಂದಂತಹ ಮಹಾತ್ಮ ಗಾಂಧೀಜಿ ಅವರು ಕಸ್ತೂರ್ಬಾ ಅವರು ತನ್ನ ಧರ್ಮಪತ್ನಿ, ಗಾಂಧೀಜಿಯವರ ಧರ್ಮಪತ್ನಿಯಾಗಿರ್ತಕ್ಕಂಥ ಕಸ್ತೂರ್ಬಾ ಅವರು ತಮ್ಮ ಇಡೀ ಜೀವನವನ್ನ ಗಾಂಧೀಜಿಯ ನೆರಳಿನಂತೆ ಅವರ ಹಿಂದೆ ಹಿಂಬಲಿಸ್ತಾ ಇದ್ದಂಥ ವ್ಯಕ್ತಿ. ಇವತ್ತು ಆಗಸ್ಟ್ 8ನೇ ತಾರೀಕಿನಂದು ಗಾಂಧೀಜಿ ಮತ್ತು ಕಸ್ತೂರ್ಬಾರನ್ನ ಬಂಧಿಸಿಕೊಂಡು ಬರ್ತಾರೆ. ಪುಣೆ ಜೈಲಿನಲ್ಲಿ ಇಬ್ಬರನ್ನ ಕೂಡ ಬೇರೆ ಬೇರೆ ಸೆಲ್ಗಳಲ್ಲಿ ಹಾಕ್ಲಿಕ್ಕೆ ಬರ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಬೇರೆ ಬೇರೆ ಸೆಲ್ನಲ್ಲಿ ಹಾಕಿದಾಗ ಕಸ್ತೂರ್ಬಾ ಅವರು ತೀವ್ರ ಅನಾರೋಗ್ಯದಿಂದ ಒಳಪಟ್ಟು ಅವ್ರ ಕೊನೆಯ ಉಸಿರನ್ನ ಸೆಳೆಯಬೇಕಾದ್ರೆ ಬ್ರಿಟಿಷ್ ಅಧಿಕಾರಿಗಳು ಕಸ್ತೂರ್ಬಾರಲ್ಲಿ ಕೇಳ್ತಾರೆ, ತಾಯಿ ನಿಮ್ಮ ಕೊನೆಯ ಆಸೆ ಏನಾದ್ರೂ ಇದ್ರೆ ಹೇಳಿ ಅಂತ ಹೇಳಿ. ಕಸ್ತೂರ್ಬಾ ಅವರು ಹೇಳ್ತಾರೆ, ನನ್ನ ಇಡೀ ಜೀವನವನ್ನ ನಾನು ಬಾಪು ಜೊತೆಗೆ ಕಳೆದಿದ್ದೇನೆ, ಹಾಗಾಗಿ ಕೊನೆಯ ಕ್ಷಣವನ್ನ ಕೂಡ ಅವರ ಜೊತೆ ಕಳಿಬೇಕು ಅಂತ ಇದ್ದೇನೆ ಅಂತ ಹೇಳುವಾಗ ಬ್ರಿಟಿಷ್ ಅಧಿಕಾರಿಗಳು ಬಂದು ಬಾಪೂಜಿ ಇರ್ತಕ್ಕಂಥ ಸೆಲ್ಲಿಗೆ ಕಸ್ತೂರ್ಬಾರನ್ನ ಕೊಂಡೋಗ್ತಾರೆ. ಕಸ್ತೂರ್ಬಾರ ಹತ್ರ ಮಹಾತ್ಮ ಗಾಂಧೀಜಿ ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನಾದ್ರೆ ಹೇಳು ಅಂತ. ಆಗ ಕಸ್ತೂರ್ಬಾ ಅವರು ಹೇಳ್ತಾರೆ, ನೀವು ನಿಮ್ಮ ಚರಕದಿಂದ ತೆಗೆದಂತ ಸೀರೆಯನ್ನ ಸುಮಾರು 10ರಷ್ಟು ದುಡ್ಡನ್ನ ಕೊಟ್ಟು ಇವತ್ತು ಜನ ತಮ್ಮನ್ನ ಪಡ್ಕೊಳ್ತಾರೆ. ಯಾಕೆ ಅಂತ ಹೇಳಿ ಅಷ್ಟು ನಾಜೂಕಾಗಿ ನೀವು ಸಾರಿಯನ್ನು ನುಣಿತೀರಿ, ಆದ್ರೆ ಇಡೀ ಜೀವನದಲ್ಲಿ ನನಗೆ ಒಂದೇ ಒಂದು ಸಾರಿಯನ್ನ ಕೂಡ ನೀವು ನನಗೆ ಕೊಡ್ಲಿಲ್ಲ ಅಂತ. ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿ ತನಗಾಗ್ಲಿ ತನ್ನ ಮನೆಯವರಿಗಾಗ್ಲಿ ಕಿಂಚಿತ್ತೂ ಮಾಡಲಿಲ್ಲ. ಸರ್ವವೂ ಕೂಡ ಸಮಾಜಕ್ಕೋಸ್ಕರ ಅವರು ಬಂದಂತ ಎಲ್ಲ ಹಣವನ್ನ ಕೂಡ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಇಟ್ಟಂತವರು. ಆ ಕೊನೆಯ ಗಳಿಗೆಯಲ್ಲಿ ಬಾಪೂಜಿ ಅವರು ಕಸ್ತೂರ್ಬಾರವರ ಮಾತನ್ನ ಕೇಳಿ ಅದೇ ಜೈಲಿನಲ್ಲಿ, ಪುಣೆ ಜೈಲಿನಲ್ಲಿ ಹೋಗಿ ತನ್ನ ಚರಕದಿಂದ, ಜೈಲಿನ ಒಳಗಿರ್ತಕ್ಕಂಥ ಚರಕದಿಂದ ಒಂದು ಸಾರಿಯನ್ನ ಮಾಡಿಕೊಡ್ತಾರೆ. ಕಸ್ತೂರ್ಬಾ ಅವರು ಆ ಸಾರಿಯನ್ನ ಹೊದ್ಕೊಂಡು ಕೊನೆಯ ಉಸಿರನ್ನ ಎಳಿತಾರೆ. ಇಷ್ಟೆಲ್ಲ ಆಗ್ಬೇಕು ಅಂತಾದ್ರೆ ಇದಕ್ಕಿಂತ ಮುಂಚೆ ಒಂದು ಘಟನೆ ನನಗೆ ನೆನಪಿಗೆ ಬರ್ತದೆ ಬಂಧುಗಳೇ. ಮಹಾತ್ಮ ಗಾಂಧೀಜಿ ಅವರು, ಚಾರ್ಲಿ ಚಾಂಪ್ಲಿನ್ ತಮಗೆಲ್ಲರಿಗೂ ಗೊತ್ತಿದೆ, ಇಡೀ ವಿಶ್ವ ಕಂಡಂತಹ ಒಬ್ಬ ಕಾಮಿಡಿಯನ್ ಚಾರ್ಲಿ ಚಾಂಪ್ಲಿನ್. ಈ ಚಾರ್ಲಿ ಚಾಂಪ್ಲಿನ್ ವ್ಯಕ್ತಿತ್ವ ಎಂತದ್ದು ಅಂತ ಹೇಳಿದ್ರೆ ಹಠಮಾರಿ. ಅವರ ಜೀವನ ಚರಿತ್ರೆಯಲ್ಲೇ ಉಲ್ಲೇಖ ಆಗಿದೆ ಅಂತ ಹಠಮಾರಿ ವ್ಯಕ್ತಿತ್ವ ಚಾರ್ಲಿ ಚಾಂಪ್ಲಿನ್ ಅದು. ಒಂದು ಬಾರಿ ಚಾರ್ಲಿ ಚಾಂಪ್ಲಿನ್ ಮಹಾತ್ಮ ಗಾಂಧೀಜಿಗೆ ಒಂದು ಪತ್ರವನ್ನ ಬರೀತಾರೆ, ನನಗೆ ತಮ್ಮನ್ನ ಭೇಟಿಯಾಗಬೇಕು ಅಂತ. ಮಹಾತ್ಮ ಗಾಂಧಿ ಆ ಪತ್ರಕ್ಕೆ ರಿಪ್ಲೈಯನ್ನ ಕೊಡ್ತಾರೆ, ಖಂಡಿತವಾಗ್ಲೂ ನಾನು ಇಂಗ್ಲೆಂಡ್ಗೆ ಬರುವಂತ ಸಂದರ್ಭಗಳಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ, ಆದ್ರೆ ನನ್ನಲ್ಲಿ ತಮಗೆ ಕೊಡುವಷ್ಟು ಸಮಯವಿಲ್ಲ. ಆದ್ರಿಂದ ಇಂಗ್ಲೆಂಡಿನ ನಾನು ರಾಣಿಯನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ. 42 ಸ್ಟೆಪ್ಸ್ಗಳಿವೆ. ಮೇಲಕ್ಕೆ ಹೋಗುವಾಗ ನನ್ನ ಜೊತೆಗೆ ಬೇರೆ ಬೇರೆ ಆಫೀಸರ್ಗಳಿರ್ತಾರೆ. ಕೆಳಗಿಳಿಯುವಂತ ಸಂದರ್ಭದಲ್ಲಿ ನಿಮಗೆ 42 ಸ್ಟೆಪ್ ಇಳಿಯುವಷ್ಟು ಹೊತ್ತನ್ನು ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ತನ್ನ ಜೀವಮಾನದಲ್ಲಿ ತನ್ನ ತಂದೆ ತಾಯಿಯ ಕಾಲು ಹಿಡಿಯಾದಂತ ಚಾರ್ಲಿ ಚಾಂಪ್ಲಿನ್ ಕೂಡ ಕೊನೆಯ ಗಳಿಗೆಯಲ್ಲಿ ಬಂದು ಗಾಂಧೀಜಿ ಅವರು ಕಾರನ್ನ ಹತ್ತಬೇಕಾದ್ರೆ ಗಾಂಧೀಜಿಯ ಕಾಲಿಗೆ ಅಡ್ಡವನ್ನ ಬೀಳ್ತಾರೆ. ಅಡ್ಡವನ್ನ ಬಿದ್ದ ನನ್ನ ಕಂಡದನ್ನ ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ, ಏನಾಯ್ತು ಅಂತ ಹೇಳಿ. ಚಾರ್ಲಿ ಚಾಂಪ್ಲಿನ್ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಇಂತಹ ವ್ಯಕ್ತಿಯನ್ನ ನಾನು ನೋಡ್ಲಿಲ್ಲ ಅಂತ ಹೇಳುವಂಥದ್ದು. ಅವರು ಏನು ಮಾತುಕತೆ ಮಾಡಿದ್ದಾರೆ ಅನ್ನೋದು ಯಾವುದೇ ದಾಖಲೆಯಲ್ಲಿ ಕೂಡ ವರ್ಣನೆ ಆಗಲಿಲ್ಲ. ಆದ್ರೆ ಈ ವಿಚಾರವನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಗಾಂಧೀಜಿ ಹೇಳುವಂಥದ್ದು ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಆ ಶಕ್ತಿಯನ್ನ ಇವತ್ತು ನಿರ್ಮೂಲನೆ ಮಾಡಲಿಕ್ಕೆ ಹಲವಾರು ಜನಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಗಾಂಧೀಜಿಯ ವಿಚಾರ
ವಿಚಾರವನ್ನು ಹೇಳಿದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಗಾಂಧಿಗ ನಾವು ಮಾಡುವಂತ ಉಪಕಾರ ಆಗ್ತದೆ. ಇವತ್ತು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಅನೇಕ ಲೀಡರ್ಗಳಿದ್ರು, ಫ್ರೀಡಂ ಫೈಟರ್ಗಳಿದ್ರು, ನಾವು ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಒಂದು ವಿಚಾರವನ್ನ ಹೇಳಬೇಕು. ಮಾರ್ಟಿನ್ ಲೂಥರ್ ಒಂದು ವಿಚಾರವನ್ನ ಹೇಳ್ತಾರೆ, ಗಾಂಧೀಜಿ ವಾಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ದನ್ ಗೋಡ್ ಅಂತ. ದೇವರನ್ನ ಬಿಟ್ಟ ನಂತರ ಎರಡನೇ ಆ ಪ್ರಪಂಚದಲ್ಲಿ ಯಾರಾದ್ರೂ ಫೇಮಸ್ ಇದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ಹೇಳುವಂತದ್ದು. ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇಲ್ಲದಂತ ಆ ಕಾಲದಲ್ಲಿ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳಿದ್ರೆ ದೇಶದ ಉದ್ದಗಲಕ್ಕೂ ಕೂಡ ತಲುಪ್ತಾ ಇತ್ತು. ಕೆಲವು ದಿನಗಳಲ್ಲಿ ಆ ವಿಷಯಗಳು ದೇಶದ ಉದ್ದಗಲಕ್ಕೂ ತಲುಪ್ತಾ ಇದ್ರು. ಹಾಗಾದ್ರೆ ಆ ವ್ಯಕ್ತಿತ್ವದ ಸಾಮರ್ಥ್ಯ ಎಂಥದ್ದು ಅಂತ ಹೇಳುವಂತ ನಾವು ಯೋಚನೆ ಮಾಡಬೇಕು. ಬಂಧುಗಳೇ, ನೆನಪಿಡಿ, ಒಂದು ವಿಚಾರವನ್ನು ನೆನಪಿಡಿ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ UNO ದಲ್ಲಿ ಎಷ್ಟೇ ದೊಡ್ಡ ನಾಯಕರುಗಳಲ್ಲಿ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಂತೆಂಥ ನಾಯಕರುಗಳನ್ನು ನಾವು ಕಂಡಿದ್ದೇವೆ, ಇತಿಹಾಸದಲ್ಲಿ ಉಲ್ಲೇಖ ಇದೆ. ಆದರೆ ಯಾರೇ ಒಬ್ಬ ನಾಯಕ ತೀರಿಕೊಂಡಂತ ಸಂದರ್ಭದಲ್ಲಿ ಅವರವರ ದೇಶದ ಬಾವುಟಗಳು ಮಾತ್ರ ಅರ್ಧಕ್ಕಿಳಿಯುವುದು ಹೊರತಾಗಿ ಪ್ರಪಂಚದ ಈ ವಿಶ್ವದ ಎಲ್ಲಾ ದೇಶಗಳ ಬಾವುಟವನ್ನ ಅರ್ಧಕ್ಕೆ ಇಳಿಸಿದ್ರೆ ಅದು ಮಹಾತ್ಮ ಗಾಂಧಿ ತೀರ್ಕೊಂಡಂತ ಸಮಯದಲ್ಲಿ ಮಾತ್ರ. ಇದು ನಮ್ಮ ಭಾರತೀಯ ನಮಗೆ ಮಹಾತ್ಮ ಕೊಟ್ಟಂತ ಶಕ್ತಿ. ಇವತ್ತು ಆ ಶಕ್ತಿಯ ಬಗ್ಗೆ ನಮಗೆ ಗೊತ್ತಿಲ್ಲ, ಆ ಶಕ್ತಿಯ ಬಗ್ಗೆ ಹೇಳಿಕೊಡೋರು ನಮ್ಮಲ್ಲಿಲ್ಲ. ಹಾಗಾಗಿ ಇವತ್ತು ಹಲವಾರು ನಾವು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭಗಳಲ್ಲಿ ನಮ್ಮ ಪುಸ್ತಕದಲ್ಲಿ ಮಹಾತ್ಮ ಗಾಂಧಿಯ ಬಗ್ಗೆ ಇತ್ತು. ಆದ್ರೆ ವಿನಾಕಾರಣ ನಮ್ದೊಂದು ದುರಾದೃಷ್ಟ ಅಂತ ಹೇಳಬೇಕು, ಇವತ್ತು ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಹೇಳಿಕೊಡುವಂತ ಅಧ್ಯಾಪಕರು ಇಲ್ಲ. ನಾನು ದಯವಿಟ್ಟು ಇಲ್ಲಿ ನಾಯಕರು ಕೂತಿದ್ದೀನಿ, ನಾವು ನಿಮ್ಮಲ್ಲಿ ವಿಚಾರ ಮಾಡೋದು ಒಂದೇ. ಮುಂದಿನ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ NSS ಸಂಘಟನೆ ಆಗಿರ್ಬೋದು, ಯುವ ಕಾಂಗ್ರೆಸ್ ಆಗಿರ್ಬೋದು, ಸೇವಾದಳ ಮುಖಾಂತರ ಗಾಂಧೀಜಿಯ ಚಿಂತನೆಯ ಬಗ್ಗೆ ನಾವು ಮನೆ ಮನೆಗೆ ಮುಟ್ಟಿಸುವಂತ ಕಾರ್ಯಕ್ರಮಗಳಾಗಬೇಕು. ಪ್ರಪ್ರಥಮವಾಗಿ ನಾವು ಗಾಂಧೀಜಿಯನ್ನು ಮಾಡ್ಕೊಳ್ಬೇಕು. ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗಾಂಧೀಜಿಯ ತತ್ವ ಸಿದ್ಧಾಂತವೇ ನಮ್ಮ ಪಕ್ಷದ ತತ್ವ ಸಿದ್ಧಾಂತ. ಗಾಂಧೀಜಿಯ ತತ್ವ ಸಿದ್ಧಾಂತವನ್ನ ಇವತ್ತು ಮುಚ್ಚಿ ಹಾಕಿದ್ರೆ ಪಕ್ಷದ ತತ್ವ ಸಿದ್ಧಾಂತವನ್ನ ಮುಚ್ಚಿ ಹಾಕುವಲ್ಲಿ ಬಿಜೆಪಿಯವರ ಅಥವಾ ವಿರೋಧ ಪಕ್ಷದವರು ಯಾರೇ ಆಗಿರಲಿ ಯಶಸ್ವಿ ಆಗ್ತಾರೆ. ಇದನ್ನು ನಾವು ಬಿಟ್ಟು ಬಿಡಬಾರದು. ಗಾಂಧೀಜಿ ಅವರಿಗೆ ನಿಜವಾಗ್ಲೂ ನಾವು ಗೌರವವನ್ನು ಸಮರ್ಪಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಗಾಂಧೀಜಿಯವರ ವಿಚಾರವನ್ನು ನಾವು ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಇವತ್ತು ಎಂತ ಸಮಾಜದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ, ಗಾಂಧೀಜಿಯನ್ನು ಹತ್ತನೈದಂತ ನಾಥೋರಾಮ್ ಗೋಡ್ಸೆಯನ್ನ ದೇಶ ಪ್ರೇಮಿ ಅಂತ ವರ್ಣಿಸ್ತಾರೆ. ನಾವೆಲ್ಲ ಒಂದು ವಿಚಾರವನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಬ್ಬ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡಿದ್ರೆ ಅವನು ದೇಶದ್ರೋಹಿ ಆಗ್ತಾನೆ. ಆದ್ರೆ ಇವತ್ತು ನಮ್ಮ ಗಾಂಧೀಜಿ ಬಾಪೂಜಿಗೆ ಬೈದ ಅವನು ದೇಶ ಪ್ರೇಮಿ ಆಗ್ತಾನೆ. ಯಾಕೆ ವಿಕೃತ ಒಂದು ಮನೋಭಾವನೆ ನಮ್ಮಲ್ಲಿ ಯಾಕೆ ಉಂಟಾಗಿದೆ? ಹಾಗಾದ್ರೆ ನಾವು ಗಾಂಧೀಜಿಯ ಪರವಾಗಿ ಗಾಂಧೀಜಿಯ ವಿಚಾರವನ್ನ ಮಾತಾಡುವವರ ಜನಸಂಖ್ಯೆ ಕಮ್ಮಿ ಆಗಿದ, ಅಥವಾ ಗಾಂಧೀಜಿಯ ಫಾಲೋವರ್ಗಳು ಕಮ್ಮಿ ಆಗಿದಾರ, ಅಥವಾ ಈ ತರ ಅಪಪ್ರಚಾರ ಮಾಡುವವರ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ನಾವು ಇದರ ಬಗ್ಗೆ ಇರ್ತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡಿದಾಗ ಮಾತ್ರ ನಮಗೆ ನಿಜವಾಗ್ಲೂ ಇರ್ತಕ್ಕಂಥ ಗಾಂಧೀಜಿ ಅವರಿಗೆ ನಾವು ಗೌರವವನ್ನು ಸಮರ್ಪಿಸಲಿಕ್ಕೆ ಆಗ್ತದೆ. ಹೊರತು ಕೇವಲ ಗಾಂಧೀಜಿಯವರ ಜನ್ಮದಿನದಿಂದಾಗಲಿ ಅಥವಾ ಹುತಾತ್ಮದ ದಿನದಿಂದಾಗಿ ಗಾಂಧೀಜಿಯನ್ನು ಸ್ಮರಿಸಿದ್ರೆ ಗಾಂಧೀಜಿಯವರಿಗೆ ನಾವು ಕೊಡುವಂತಹ ಗೌರವ ಅದು ಅಲ್ಲ ಅಂತ ಹೇಳ್ತೇನೆ. ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗದೆ ಒಂದೇ ಒಂದು ಕೊನೆಯ ಒಂದು ವಿಚಾರವನ್ನ ಹೇಳ್ತೇನೆ. ಸೌತ್ ಆಫ್ರಿಕಾದಲ್ಲಿ ಆಫ್ರಿಕಾ ಕಂಡಂತ ಒಬ್ಬ ನಾಯಕ ನೆಲ್ಸನ್ ಮಂಡೇಲಾರವರು, ಅವರ ಹೈಟು 5 ಇಂಚು 9, ಸಾಧಾರಣ 6 ಅಡಿ ಹತ್ತಿರದ ಮನುಷ್ಯ. ಅವರನ್ನ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಸೌತ್ ಆಫ್ರಿಕಾದಲ್ಲಿ ಕಪ್ಪು ಬಿಳುಪರ ನಡುವೆ ಹೋರಾಟ ನಡೀತಿದ್ದ ಸಂದರ್ಭಗಳಲ್ಲಿ ಜೈಲಿನಲ್ಲಿ ಬಂಧಿಸ್ತಾರೆ. ಜೈಲಿನ ಯಾವ ರೀತಿ ಜೈಲಿನ ಕೊಠಡಿ ಇರ್ತದೆ ಅಂತ ಹೇಳಿದ್ರೆ, 4.5 ಫೀಟ್ ಉದ್ದ ಇರ್ತದೆ, 4.5 ಫೀಟ್ ಅಗಲ ಇರ್ತದೆ. ಕತ್ತಲೆ ಕೋಣೆಯಲ್ಲಿ ನೆಲ್ಸನ್ ಮಂಡೇಲಾರನ್ನ 12 ವರ್ಷಗಳ ಕಾಲ, ಮುಂದಕ್ಕೆ ಅವರು ತೀವ್ರವಾಗಿರ್ತಕ್ಕಂಥ ಅನಾರೋಗ್ಯಕ್ಕೆ ಒಳಪಟ್ಟವರು ಮೃತರಾಗ್ತಾರೆ. ಆದ್ರೆ 12 ವರ್ಷಗಳ ಕಾಲ ಬಂಧಿಸಲ್ಪಟ್ಟಿರ್ತಾರೆ. ನೆಲ್ಸನ್ ಮಂಡೇಲಾದಲ್ಲಿ ವೆಸ್ಟರ್ನ್ ಇರ್ತಕ್ಕಂಥ ಒಬ್ಬ ಪ್ರೆಸ್ ಮಾಧ್ಯಮ ವಕ್ತಾರರು ಕೇಳ್ತಾನೆ, ಮಾಧ್ಯಮದ ವ್ಯಕ್ತಿಗೆ ಕೇಳ್ತಾನೆ, ನೆಲ್ಸನ್ ಮಂಡೇಲಾ ಅವರೇ, ನೀವು ಇಷ್ಟು ವರ್ಷಗಳ ಕಾಲ ಬೆಳಕನ್ನೇ ನೋಡದೆ ಜೀವಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ನೆಲ್ಸನ್ ಮಂಡೇಲಾ ಅವರು ಹೇಳುವಂತ ವ್ಯಕ್ತಿ ಒಂದು ಉತ್ತರವನ್ನು ಕೊಡ್ತಾರೆ, ನನಗೆ ಇಷ್ಟರ ಮಟ್ಟಿಗೆ ತಾಳ್ಮೆ ಅಂತ ಬರ್ಲಿಕ್ಕಿದ್ರೆ ಅದನ್ನು ಕೊಟ್ಟಿರುವಂತದ್ದು ಮಹಾತ್ಮ ಗಾಂಧೀಜಿ ಅಂತ ಹೇಳುವಂತ ವ್ಯಕ್ತಿ. ಅದು ಕೇವಲ ವ್ಯಕ್ತಿ ಅಲ್ಲ, ಅದು ಶಕ್ತಿ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೇವ, ಆ ವ್ಯಕ್ತಿತ್ವದ ಬಗ್ಗೆ ನಾವು ಯಾವಾಗ ಚಿಂತನೆಯನ್ನ ಮಾಡ್ತೇವ, ನಿಜವಾಗ್ಲೂ ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ಇನ್ನಷ್ಟು ಬಲಿಷ್ಠರಾಗ್ತಾರೆ. ಗಾಂಧೀಜಿಯ ಬಗ್ಗೆ ಬಹಳಷ್ಟು ಬೇಸರ ಆಗ್ತದೆ. ತಾವೆಲ್ಲ ನೋಡಿರ್ಬೋದು, ಹಲವಾರು ಜನ ಇವತ್ತು ವಾಟ್ಸ್ಆಪ್ಗಳಲ್ಲಿ ಸ್ಟೇಟಸ್ ಅನ್ನು ಹಾಕಿದ್ದಾರೆ, ತಮಾಷೆ ರೀತಿಯಲ್ಲಿ ಸ್ಟೇಟಸ್ಗಳನ್ನು ಹಾಕಿದ್ದಾರೆ. ಕೆಲವರು ಸಾರಾಯಿಗೆ ಸಂಬಂಧಪಟ್ಟಂತ ಸ್ಟೇಟಸ್ಗಳನ್ನು ಹಾಕಿದ್ದಾರೆ. ನಾವು ನಮ್ಮಲ್ಲಿ ಪ್ರಶ್ನೆ ಮಾಡೋಣ, ನಾವು ಅಂತ ಸ್ಟೇಟಸ್ ಅನ್ನು ನೋಡಿ ಎಷ್ಟು ಜನ ಅದಕ್ಕೆ ರಿಪ್ಲೈ ಮಾಡಿದ್ದೀರಿ? ಎಷ್ಟು ಜನ ಗಾಂಧೀಜಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಅವರಿಗೆ ವಿಚಾರವನ್ನು ಹೇಳಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ? ಇಲ್ಲ. ನಮ್ಮಲ್ಲಿ ತಪ್ಪಾಗ್ತಿರುವಂಥದ್ದು ಇದು. ಗಾಂಧೀಜಿಯ ಬಗ್ಗೆ ಗೊತ್ತಿಲ್ಲದವನು ಗಾಂಧೀಜಿಯ ಬಗ್ಗೆ ಅಪಪ್ರಚಾರ ಮಾಡುವಾಗ ನಾವು ಸರಿಯಾದ ವಿಚಾರವನ್ನು ಅವನಿಗೆ ಹೇಳಿಕೊಡ್ಲೇ ಇಲ್ಲ ಅಂತ ಆದ್ರೆ, ನಾವು ಮೌನವಾಗಿ ಕೂತೆವು ಅಂತ ಆದ್ರೆ, ಖಂಡಿತವಾಗಲೂ ಈ ದೇಶದ ಭದ್ರ ಬುನಾದಿ ಏನಿದೆ, ಈ ದೇಶದ ಇತಿಹಾಸ ಏನಿದೆ, ಅದನ್ನ ಇವತ್ತು ತುರುಚಿ ಇಲ್ಲದ ಇತಿಹಾಸವನ್ನ ಸೃಷ್ಟಿ ಮಾಡುವಲ್ಲಿ ಅವರು ಸಫಲರಾಗ್ತಾರೆ. ನೈಜ ಸಂಗತಿಗಳನ್ನ ಹೇಳುವಲ್ಲಿ ನಾವು ವಿಫಲರಾಗ್ತೇವೆ
ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲ ಗಾಂಧೀಜಿಯ ಆದರ್ಶ ತತ್ವ ಸಿದ್ಧಾಂತಗಳನ್ನ ಹೇಳ್ತಾ ಇತ್ತೀಚೆಗಷ್ಟೇ ಸೆಪ್ಟೆಂಬರ್ 22ನೇ ತಾರೀಕಿಗೆ ಗಾಂಧೀಜಿಯವರು ತನ್ನ ಧೋತಿಯನ್ನ ಉಟ್ಕೊಳ್ಳಿಕ್ಕೆ ಶುರು ಮಾಡಿ 100 ವರ್ಷವನ್ನ ಪೂರೈಸಿದ್ರು. ಮಧುರೈ, ತಮಿಳುನಾಡಿನ ಮಧುರೈಯಲ್ಲಿ ಅವರು 1921ರಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿನಂದು ಪ್ರಪ್ರಥಮ ಬಾರಿಗೆ ಧೋತಿಯನ್ನು ಉಟ್ಕೊಳ್ತಾರೆ. ಒಬ್ಬ ಇಂಗ್ಲಿಷ್ನ ಬ್ಯಾರಿಸ್ಟರ್ ಲಾ ಅನ್ನು ಕಳೆದಂತವರು, ಬೇಕಾದಷ್ಟು ಸಂಪತ್ತನ್ನು ಇರ್ತಕ್ಕಂಥ ವ್ಯಕ್ತಿ ಎಲ್ಲವನ್ನ ತ್ಯಜಿಸಿ ಕೇವಲ ದೇಶದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ ಅಂತ ಆದ್ರೆ ಇವತ್ತು ನಾವು ನೀವೆಲ್ಲ ಯಾಕೆ ನಮ್ಮ ಒಂದು ಸಂಘಟನೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಒಂದು ಆಚಾರಕ್ಕೆ ನಾವು ಒಳಗಾಗಿ ನಾವು ಹೋರಾಟ ಮಾಡಬಾರದು? ಹಾಗಾಗಿ ಜಾಸ್ತಿಯನ್ನು ಕೊಡದೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಗಾಂಧೀಜಿಯ ತತ್ವಗಳನ್ನು, ನಮ್ಮ ಪಕ್ಷದ ಸಂಘಟನೆಗಳ ಭಾಗವನ್ನು, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಹೇಳ್ತಾ ನಾವು ಪಕ್ಷವನ್ನು ಬಲಿಷ್ಠ ಮಾಡೋಣ, ಬಲಿಪಡಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಕೊನೆಯ ವಿಚಾರನ ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ರಾಮರಾಜ್ಯ ಆಗಬೇಕು ಅಂತ ಆದ್ರೆ ನಾವು ಒಟ್ಟಾಗಬೇಕು. ಯಾವ ರಾಮರಾಜ್ಯ? ಬೇರೆ ಪಕ್ಷದವರು ಹೇಳುವಂತ ರಾಮರಾಜ್ಯ ಅಲ್ಲ. ನಿಜವಾದ ರಾಮರಾಜ್ಯ ಯಾವುದು ಅಂತ ಹೇಳಿದ್ರೆ ಎಲ್ಲ ಧರ್ಮದವರನ್ನ ಒಟ್ಟು ಮಾಡಿಕೊಂಡು ಬದುಕುವಂತ ರಾಮರಾಜ್ಯ. ಆ ರಾಮರಾಜ್ಯ ಎಲ್ಲಿವರೆಗೆ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಗಾಂಧೀಜಿಯವರು ಕೊನೆಯಾಗಿ ಹೇಳಿದಂತ ಮಾತು ಒಂದೇ, ಹೇ ರಾಮ್. ಇವತ್ತು ಆ ಹೇ ರಾಮ್ ಅಂತ ಹೇಳುವಂತ ಪದಕ್ಕೆ ನಿಜವಾಗಿ ಅರ್ಥ ಬರಬೇಕು ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಪ್ರಪಂಚದಲ್ಲಿರುವಂತಹ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಧರ್ಮ, ಎಲ್ಲ ಕೋಮಿನವರು ಒಟ್ಟಾದ್ರೆ ಮಾತ್ರ ನಿಜವಾಗ್ಲೂ ರಾಮರಾಜ್ಯ ಸೃಷ್ಟಿಸಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನ ನಾವು ಹೊರಗಡೆ ಇರ್ತಕ್ಕಂಥ ವಿರೋಧಿಗಳಿಗೆ ಅರ್ಥ ಮಾಡಿಸಿದಾಗ ಮಾತ್ರ ನಮ್ಮ ಪಕ್ಷ ಸಂಘಟನೆ ಆಗ್ತದೆ, ನಾವು ಬಲಿಷ್ಠರಾಗ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.